ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ಸರಣಿ ಸಂಚಿಕೆ 127. ನಾನು ಕರುಣಾಕರ ಬೆಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ವತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ವಿಶೇಷವಾಗಿರುವ ಕಗ್ಗವನ್ನು ಕೇಳಿ ಬರೋಣ. ಮನೆಯ ತೊರೆದು ಓಡಲೇಂ, ವನ ಗುಹೆಯ ಸಾರಲೇಂ, ತನುವನು ಉಗ್ರ ಋತಗಳಿಂದೆ ದಂಡಿಸಲೇಂ, ಬಿನದಗಳನ್ನು ಅರಸಿ ನೀನು ಊರು ಊರುಳು ಅಲೆದೊಡೇಂ, ಮನವ ತೊರೆದು ಇರಲು ಅಹುದೇ ಮಂಕುತಿಮ್ಮ. ಮನೆಯ ತೊರೆದು ಓಡಲೇ, ವನಗುಹೆಯ ಸಾರಲೇ, ತನುವನುಗ್ರವೃತಗಳಿಂದೆ ದಂಡಿಸಲೇ, ಬಿನದಗಳ ನರಸಿ ನೀನೂರೂರೊಳಲೆದೊಡೆ, ಮನವ ತೊರೆದಿರಲಹುದೇ, ಮನವ ತೊರೆದಿರಲಹುದೇ ಮಂಕುತಿಮ್ಮ, ಮನವ ತೊರೆದಿರಲಹುದೇ ಮಂಕುತಿಮ್ಮ. ಬಂಧುಗಳ, ಮಾನ್ಯ ಡಿವಿಜಿಯವರ ಒಂದು ವಿಶಿಷ್ಟವಾದಂಥ ಕಗ್ಗ ಇದೆ. ಮನುಷ್ಯನು ತನ್ನ ಮಾನಸಿಕ ಸುಖಕ್ಕಾಗಿ ತನ್ನ ಹುಡುಕಾಟದಲ್ಲೇ ಸದಾ ಕ್ರಿಯಾಶೀಲನಾಗಿರುತ್ತಾನೆ. ಸ್ವಭಾವ ಸಹಜ ಗುಣವಾಗಿ ತನ್ನಲ್ಲಿರುವ ಸಹಜವಾದ ನೈಜ ಸುಖವನ್ನ ಅನುಭವಿಸುವುದನ್ನು ಬಿಟ್ಟು ಇನ್ನೆಲ್ಲಿಯೋ ಇರುವ ಆ ಸುಖಕ್ಕಾಗಿ ಸದಾ ಹುಡುಕಾಟದಲ್ಲಿರುತ್ತಾನೆ. ಮಾನಸಿಕ ನೆಮ್ಮದಿಗಾಗಿ ಸದಾ ಹುಡುಕಾಟದಲ್ಲಿ ಇರುವವನು ಈತ. ದೈನಂದಿನ ದಿನಗಳಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಮನಸ್ಸಿಗೆ ಹಲವು ಬಾರಿ ಬೇಸರವಾಗುವುದು ಉಂಟು. ನಮ್ಮ ಮನೆಯಲ್ಲಿಯೋ ಅಥವಾ ಸುತ್ತಮುತ್ತಲಿನ ವಾತಾವರಣದಲ್ಲಿಯೋ ಕೆಲವು ಬಾರಿ ಉಸಿರಾಡಲು ಕಷ್ಟವಾಗುವಂತಹ ಪರಿಸ್ಥಿತಿ ಆ ರೀತಿಯಲ್ಲಿ ನಮ್ಮನ್ನ ತಂದಿಡ್ತದೆ. ಇಂತಹ ಸಂದರ್ಭದಲ್ಲಿ ಯಾವ ರಗಳೆಯೂ ಬೇಡವೆಂದು ಎಲ್ಲಿಯಾದರೂ ಹೋಗಿ ಬಿಡೋಣ ಅಂತ ಮನಸ್ಸಿಗೆ ಸಹಜವಾಗಿ ಬರುವುದುಂಟು. ಅದು ಸಹಜವಾದ ಕ್ರಿಯೆ ಕೂಡ ಹೌದು. ಹಾಗಂತ ಮನೆಯನ್ನು ಬಿಟ್ಟು ಹೋಗುವುದೋ, ಕಾಡಿಗೆ ಹೋಗಿ ಗುಹೆಯಲ್ಲಿ ಸೇರಿಕೊಂಡು ದೇವರ ಧ್ಯಾನದಲ್ಲಿ ಕುಳಿತುಕೊಳ್ಳುವುದೋ, ಈ ದೇಹವನ್ನ ಅತ್ಯಂತ ಕಷ್ಟಕರವಾಗಿರುವ ವೃತಗಳಿಂದ ದಂಡಿಸುವುದೋ, ವಿನೋದಗಳಿಂದ ಅಥವಾ ವಿನೋದಗಳನ್ನು ಹುಡುಕಿಕೊಂಡು ಕೇರಿಯಿಂದ ಕೇರಿಗಳಿಗೆ ಊರಿಂದ ಊರುಗಳಿಗೆ ಅಲೆದರೇನು ಬಂತು, ಏನೇ ಮಾಡಿದರೂ ನಮಗೆ ಮನಸ್ಸನ್ನ ಬಿಟ್ಟಿರಲು ಖಂಡಿತವೂ ಸಾಧ್ಯವಿಲ್ಲ. ಪೂರ್ವದ ನೆನಪುಗಳು ಬೇತಾಳನಂತೆ ಸದಾ ಕಾಡುತ್ತಲೇ ಇರುತ್ತವೆ. ಆದರೆ ಇಲ್ಲಿ ನೆನಪುಗಳು ಕೆಲವೊಮ್ಮೆ ಸುಖವನ್ನು ನೀಡಿದರೂ ಕೂಡ ಹೆಚ್ಚಾಗಿ ದುಃಖವನ್ನು ಅವು ಇಮ್ಮಡಿಗೊಳಿಸುತ್ತವೆ. ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಮನಸ್ಸು ನಮ್ಮೊಂದಿಗೆ ಇದ್ದೇ ಇರುತ್ತದೆ. ಆ ಮನಸ್ಸನ್ನ ನಿಗ್ರಹಿಸುವುದು ಅಷ್ಟೊಂದು ಸುಲಭವಾದ ಕಾರ್ಯವಲ್ಲ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತದ್ದು, ನಾವು ಮನುಷ್ಯನಿಗೂ ಮತ್ತು ಮನಸ್ಸಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ಇರುವ ಕ್ಷಣ ಸನ್ನಿವೇಶದಲ್ಲಿಯೇ ಇರುವಷ್ಟರಲ್ಲಿಯೇ ಸುಖವನ್ನ ಕಾಣುವ ಪ್ರಯತ್ನವನ್ನು ನಾವು ಮಾಡಬೇಕಂತೆ. ಆಗ ಮಾನಸಿಕವಾದ ನೆಮ್ಮದಿ ಸಿಗ್ತದೆ. ನೆನಪುಗಳು ಸದಾ ಬೇಕು. ಆದರೆ ಆ ನೆನಪುಗಳೇ ಚಿಂತೆಗಳಾದರೆ ನಮ್ಮನ್ನು ಆದಷ್ಟು ಬೇಗ ಬಹುಬೇಗ ಸ್ಮಶಾನದತ್ತ ಅದು ಸೆಳೆಯುತ್ತದೆ. ಹಾಗಾಗಿ ನೆನಪುಗಳಿಂದ ಬಿಡುಗಡೆ ಹೊಂದಲು ಮನಸ್ಸು ನಿರ್ಲಿಪ್ತತೆಯಿಂದ ಸದಾ ಕ್ರಿಯಾಶೀಲತೆಯಿಂದ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ನೆನಪುಗಳು ಬೇಕು, ಆದರೆ ಆ ನೆನಪುಗಳು ಮಾನಸಿಕವಾಗಿ ಸುಖವನ್ನ ನೀಡಬೇಕೇ ಹೊರತು ದುಃಖವನ್ನಲ್ಲ. ಆ ಕ್ಷಣದಲ್ಲಿ ಮನಸ್ಸನ್ನ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನಾವು ಮಾಡಬೇಕು. ಎಲ್ಲಿ ಹೋದರೂ ಕೂಡ ನೆರಳಿನಂತೆ ಮನಸ್ಸು ನಮ್ಮೊಂದಿಗೆ ಇದ್ದೇ ಇರ್ತದೆ. ಮನಸ್ಸನ್ನ ನಿಗ್ರಹದಲ್ಲಿ ಇಟ್ಟುಕೊಳ್ಳುವುದು ಸುಲಭವಾದ ಕಾರ್ಯವಲ್ಲ. ಆದರೂ ಪ್ರಯತ್ನವನ್ನು ಮಾಡಿದರೆ ಸಫಲತೆಯನ್ನ ಖಂಡಿತವಾಗಿ ನಾವು ಕಾಣಬಹುದು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ.
ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.